ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಅಂಧೇರಿ ಬಾಂದ್ರಾದ ಬಂಟರ ಸಂಘ ವತಿಯಿಂದ ಸೆಪ್ಟೆಂಬರ್ 1ರಂದು ಸಂಜೆ ಬಂಟರ ಭವನದ ಸ್ವಾಮಿ ಮುಕ್ತಾನಂದ ಸಭಾಗೃಹದಲ್ಲಿ ಅಂಧೇರಿ ಬಾಂದ್ರಾದ ಪ್ರಾದೇಶಿಕ ಸಮಿತಿ ಏರ್ಪಡಿಸಿದ ದತ್ತು ಸ್ವೀಕಾರ ಮತ್ತು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ದಿಶಾ ಕಾರ್ಯಕ್ರಮ ವಿಕೆ ಸಮೂಹದ ಕಾರ್ಯಾಧ್ಯಕ್ಷ ಕೆಎಂ ಶೆಟ್ಟಿ ವೇದಿಕೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಪಯ್ಯಡೆ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಜನರು ಆಡಂಬರ ಖರ್ಚುಗಳನ್ನು ಕಡಿಮೆ ಮಾಡಿ ಸಮಾಜದ ಬಡ ಜನರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಎಂದರು. ಬಂಟರ ಸಂಘದ ಉಪಾಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ ಮಾತನಾಡಿ, ಈ ಕಾರ್ಯಕ್ರಮ ಎಲ್ಲಾ ಬಂಟರಲ್ಲಿ ಚರ್ಚಾತ್ಮಕ ವಿಷಯವಾಗಿತ್ತು. ಇದೀಗ ಕಾರ್ಯರೂಪಕ್ಕೆ ಬಂದಿರೋದು ಸಂತಸದ ವಿಷಯ ಎಂದರು. ಬಂಟರ ಸಂಘದ ಸಹ ಕಾರ್ಯದರ್ಶಿ ಮತ್ತು ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷ ಮಹೇಶ್ ಎಸ್ ಶೆಟ್ಟಿ ಮಾತನಾಡಿ, 9 ಪ್ರಾದೇಶಿಕ ಸಮಿತಿಗಳಲ್ಲಿ ಮೊದಲ ಬಾರಿಗೆ ನಮ್ಮ ಪ್ರಾದೇಶಿಕ ಸಮಿತಿಯಿಂದ ಇಂತಹ ಮಹತ್ತರ ಕಾರ್ಯ ನಡೆಯುತ್ತಿದೆ ಎಂದರು. ಸಭಾ ಕಾರ್ಯಕ್ರಮದಲ್ಲಿ ಬಂಟರ ಸಂಘದ ಸಹ ಕೋಶಾಧಿಕಾರಿ ಹಾಗೂ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷ ಗುಡಪಾಲ್ ಶೆಟ್ಟಿ ಐಕಳ, ಪ್ರಾದೇಶಿಕ ಸಮಿತಿಗಳ ಸಮನ್ವಯಕ ಡಾ ಪ್ರಭಾಕರ್ ಶೆಟ್ಟಿ ಬೋಳ, ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವನಿತಾ ನೋಂಡ, ವೇದಿಕೆಯಲ್ಲಿ ಸಂಘದ ಮತ್ತು ಸಮಿತಿಯ ಪದಾಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿ ಕಾರ್ಯಾಧ್ಯಕ್ಷ ಉಳ್ತೂರು ಮೋಹನ್ದಾಸ್ ಶೆಟ್ಟಿ, ಬಂಟರ ಸಂಘದ ಮಾಜಿ ಕಾರ್ಯದರ್ಶಿ ಸಿಎ ಸದಾಶಿವ ಶೆಟ್ಟಿ, ಬಂಟರ ಸಂಘದ ಕೋಶಾಧಿಕಾರಿ ಪ್ರವೀಣ್ ಭೋಜಾ ಶೆಟ್ಟಿ, ಅಂಧೇರಿ ಬಾಂದ್ರಾ ಸಮಿತಿ ಕಾರ್ಯಾಧ್ಯಕ್ಷ ಡಾ ಆರ್.ಕೆ. ಶೆಟ್ಟಿಯವರ ಸಾರಥ್ಯದಲ್ಲಿ ನಡೆದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ವೇದಿಕೆಯಲ್ಲಿ ಸಮಿತಿಯ ಉಪಾಧ್ಯಕ್ಷ ನ್ಯಾಯವಾದಿ ಆರ್.ಜಿ. ಶೆಟ್ಟಿ, ಗೌರವ ಕಾರ್ಯದರ್ಶಿ ರವಿ ಆರ್. ಶೆಟ್ಟಿ, ಗೌರವ ಕೋಶಾಧಿಕಾರಿ ಕರುಣಾಕರ್ ವಿ. ಶೆಟ್ಟಿ, ಸಹ ಕಾರ್ಯದರ್ಶಿ ಕಯ್ಯಾರು ರಮೇಶ್ ಡಿ ರೈ, ಸಹ ಕೋಶಾಧಿಕಾರಿ ಪ್ರಸಾದ್ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ರಕ್ಷಿತ್ ಶೆಟ್ಟಿ, ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಶೆಟ್ಟಿ, ನಿಧಿ ಸಂಗ್ರಹ ಸಮಿತಿಯ ಕಾರ್ಯಾಧ್ಯಕ್ಷ ಯಶವಂತ ಶೆಟ್ಟಿ ಬನ್ನಂಜೆ, ಮಾಜಿ ಕಾರ್ಯದರ್ಶಿ ಡಿಕೆ ಶೆಟ್ಟಿ, ಮಾಜಿ ಮಹಿಳಾ ವಿಭಾಗಾಧ್ಯಕ್ಷೆ ಸುಜಾತಾ ಗುಣಪಾಲ ಶೆಟ್ಟಿ ಐಕಳ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಂಧೇರಿ ಬಾಂದ್ರಾ ಸಮಿತಿಯ ಕಾರ್ಯಾಧ್ಯಕ್ಷ ಡಾ ಆರ್.ಕೆ. ಶೆಟ್ಟಿ ಮಾತನಾಡಿ, ನಮ್ಮ ಸಮಾಜದಲ್ಲಿ ಅದೆಷ್ಟೋ ಬಡವರಿದ್ದಾರೆ, ಕೆಲವರಿಗೆ ಒಪ್ಪತ್ತಿನ ಊಟದ ಗಂಜಿಗೆ ಗತಿಯಿಲ್ಲದವರು ಇದ್ದಾರೆ. ಹಾಗಾಗಿ ಸಂಸಾರ ದತ್ತು ಸ್ವೀಕಾರ ಮತ್ತು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಸಮಾಜದ ಬಡವರ ಉದ್ಧಾರಕ್ಕಾಗಿ ಸಂಪತ್ತು ಇದ್ದವರು ಇಲ್ಲದವರಿಗೆ ನೀಡಬೇಕೆಂದರು. ಕಾರ್ಯಕ್ರಮವನ್ನು ಬಂಟರವಾಣಿಯ ಗೌರವ ಸಂಪಾದಕ ಅಶೋಕ್ ಪಕ್ಕಳ ನಿರೂಪಿಸಿದರೆ, ಗೌರವ ಕಾರ್ಯದರ್ಶಿ ಕರುಣಾಕರ್ ವಿ. ಶೆಟ್ಟಿ ವಂದಿಸಿದರು. ಸಾಕ್ಷಿ ಬಿ ಶೆಟ್ಟಿ, ಸುವಿದ್ಯಾ ಶೆಟ್ಟಿ, ಯಜ್ಜೇಶ್ ಶೆಟ್ಟಿ, ಹರ್ಷ ಶೆಟ್ಟಿ, ಶುಭಂ ಶೆಟ್ಟಿ, ಸುಜನ್ ಶೆಟ್ಟಿ, ರೂಪಾಲಿ ಶೆಟ್ಟಿ, ರಾಹುಲ್ ಆರ್ ಶೆಟ್ಟಿ, ಹಿತೇಶ್ ಶೆಟ್ಟಿ, ಸಿದ್ದೇಶ್ ಶೆಟ್ಟಿ, ಅಶ್ಮಿತಾ, ನಿಧಿ, ಧ್ರುವ್, ರೂಪ್ತಿ, ಸೃಷ್ಟಿ, ಶ್ರೀಶಾ, ತುಷಾರ್ ವೇದಿಕೆಯಲ್ಲಿದ್ದಾರೆ. ಒಂಜಿ ಚಪ್ಪಾಳೆ ಕೊಟ್ಟುಗ ಈ ಜೋಕ್ಲಿಗೆ ಒತ್ತರೊತ್ತರ ಯಶಸ್ಸು ಸಿಕ್ಕದು. ಇಲ್ಲಿ ಜೊತೆಗೆ ಜೋಕುಲಿಗೆಲ್ಲ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿದ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮದ ಮೂಲ ದಿಶಾ ಕಾರ್ಯಕ್ರಮದ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಪ್ರೀತಿದ ವಿದ್ಯಾರ್ಥಿ ವೇತನರು ವಿದ್ಯಾರ್ಥಿ ಪುರಸ್ಕಾರಕ್ಕೆ ತಂದಿದ್ದಾರೆ. ತ್ರಿಷಾ, ಊರ್ವಿತ್, ಸೂರಜ್, ಕುಶಲ್, ಪ್ರತೀಶ್, ಸಂಯುಕ್ತ, ಕೃತಿ, ಶ್ರೇಯಾ, ಖುಷಿ, ಸಿದ್ಧಾರ್ಥ್, ಚಿತ್ರಾಕ್ಷಿ, ವರ್ಷಾ ಹೆಗಡೆ, ಸಂವಿತಾ, ತಕ್ಷಿಲ್, ಸಾಕ್ಷಿ ವೇದಿಕೆಗಳು.
ಕೊಡೋಣ ವೇದಿಕೆಯ ವಿದ್ಯಾರ್ಥಿ ಬಂದು ಚಪ್ಪಾಳೆ ಕೊಟ್ಟುಗ. ಓಕೆ, ಕೊಡೋಣ ಚಪ್ಪಾಳೆ ಕೊಟ್ಟುಗ. ಕಾರ್ಯಕ್ರಮ ಅಂತ ಜನಕ್ಕೆ ಬಿಡ್ತೀನ, ಜನಗಳಿಗೆ ಬಿಡ್ತೀನ, ಪಾಪದಲ್ಲಿ ಬಿಡ್ತೀನಿ. ನಮ್ಮ ಇಂಥ ಕಾರ್ಯಕ್ರಮ ಅಂತಂದಿಲ್ಲ ಕೇಳಿದುತ್ತೇವೆ. ಆಂಡ ತೂತಿ ಜರಿಪಿನ ಕುಂಜಿ ಮನಸ್ಸುಂಡು ಗೊತ್ತು ನೀನು. ಆ 2 ಜನ ಬಣ್ಣಗ ಒಂಜಿ ಫೈನಾನ್ಷಿಯಲ್ ಕಂಪನಿ ಕೆಲಸ ಮಾಡ್ತಿದ್ದು ಫೈನಾನ್ಷಿಯಲ್ ಕಂಪನಿ ಸ್ವಂತ ಇದ್ದು ಇಡೀ ಪೂರಕ್ಕೂ ಗೊತ್ತಿತ್ತು. ನಾನು ಬಣ್ಸಂಗತ್ತೆ, ಅಂಧೇರಿಗತ್ತೆ, ಬೊಂಬೈಗತ್ತೆ, ಮಹಾರಾಷ್ಟ್ರಗತ್ತೆ, ಇಂಡಿಯಾಗತ್ತೆ, ಇಡೀ ಪೂರಕ್ಕೂ ಗೊತ್ತಿದ್ದರೆ ಜನ ಒಂಜಿ ಡಾಕ್ಟರ್ ಆರ್ ಕೆ ಶೆಟ್ಟಿ. ಆರು ಇಡೀ ಲೋಕ ಗೊತ್ತಿದ್ರು. ಅಂಡ ಅರೆಗೆ ಬಡ್ಸಂಗ ಇಚ್ಚಿದಂಥದ್ದು ಮಸ್ತ್ ಮುಟ್ಟಡು ತಿರುಗಾಡತ್ತ ಮಸ್ತ್ ಓನ್ ಗೊತ್ತುಂಡರೆ. ಆ ಫಸ್ಟ್ ಟೈಮ್ ಬಡ್ಸಂಗ ಬರ್ತೀನಿ. ಬಡ್ಸಂಗಳು ಕೆಲಸಕ್ಕಿತ್ತು ಅವಳ ಮಾತಾಡಿದ್ರು ಮಲ್ಲ ಎನ್ನಾಗ ಒಂದು ಯಜಮಾನತ್ವಕ್ಕೆ ತಂದು ಒಂಜಿ ಸಂಸ್ಥೆದ ಒಂಜಿ ನಮ್ಮ ವಿಭಾಗದ ಯಜಮಾನತ್ವಕ್ಕೆ ತಂದು ಆ ಕೆಲಸ ಮಾತಾಡಿ ಬೊಕ್ಕೊಂಜಿ ಎಂಟು ಎನ್ನಂಡು ನಂಗೆ ಕೆಲಸ ಫೋನ್ ಬಟನ್ಗೆ ಪ್ರತಿಗೊಂದು ತಿರುಗಿ ಹುಡ್ತಿಂದ ಮುಟ್ಟು ನಂಬರ್ ಇಟ್ಟೆ ಕೊಡು ತಿರುಗಾರು ಬಗ್ಗೆ ಎಡ್ಡೆ ಕೆಲಸ ಮಾಡ್ತಿದ್ದು ತಿರುಗಾರು ಅದೆಲ್ಲ ಬಡ್ಸಂಗ ದಾರ ಗೊತ್ತಿದ್ದು ವಸ್ತು ಮುಟ್ಟಳು ಗೊತ್ತಿರ ಆಂಡ ಬರ್ತದ ಹೊರನೆ ಫಸ್ಟ್ಗೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಲೆಕ್ಕಲ್ಲಿ ಹೊರ್ತದೆ ಕಾರ್ಯದರ್ಶಿ ಕೆಲಸ ಗೊತ್ತುಂಡೇನಾರು. ಈ 2 ಜನದಕ್ಕೂ ಬಾಗಿ ಜನರು ಮಾತು ಇದ್ದರಾಗಲಿ ಭಾರಿ ಸಪೋರ್ಟ್ ಮಾಡ್ತೀರಿ, ಭಾರಿ ಎಡ್ಡೆ ಕೆಲಸ ಮಾಡ್ತೀರಿ. ಅಕ್ಕುಲ ಅಕ್ಲೇ ಬತ್ತೊಂದು ಒಟ್ಟು ಕುಡಿದು ಇದಕ್ಕೆ ಬಣ್ಸಂಗೋಡು ಒಂದು ತೋಜ್ ಬರ್ತಿಲೆಕ್ಕ ಒಂದು ಬಣ್ಸಂಗೋಡು ಇದಕ್ಕೆ ಮಾತೆಲ್ಲ ಪಾತ್ರೆ ಲೆಕ್ಕ ಮಾತಾಡ ಒಂದು ಪುದರ್ ಒಂದು ಹೆಮ್ಮೆ ಹಾಕ್ಲಿಕ್ಕೆ ಇದ್ದರೆ ಈ ಕೆಲಸ ಮಾಡ್ತಿತ್ತು ಪೈರಾಗ್ಲು ಇರುವರು ಆಗ್ಲಿಗೆ ಸುರುಟು 2 ಜನಕ್ಕೆ ಒಕ್ಕ 6 ಇದ್ದರೆ ಮಾತೇ ನನ್ನ ಪುದರ್ ಬಂದು ಹೋಗಿ ಜಾಗಲ್ಲ ಈಗ ಆಗಲ್ಲ ಮಾತು ಗೊತ್ತು ಪುದರ್ ಮಾತ ಅಂಡ ಆಗ್ಲಿ ಮಾತೆ ಒಟ್ಟು ಕುಡಿದು ಮಾತೆ ಒಟ್ಟು ಕೊಡ್ದು ಒಂಜಿ ಆಗ್ಲಿಗೆ ಅಭಿನಂದನೆ ಬುಕ್ಕ ಒಂಜಿ ಆಗ್ಲಿ ಕೈ ಚಪ್ಪಳ ಕೊಟ್ಕೊಂಡು ಬಂದಲೆ ಒಂದು ಮಾತೆಲ್ಲ ಮಾತುಕೊಡಿಲ್ಲ ಸಹಾಯ ಮಾಡ್ತೀರಿ. ಆ ಸಹಾಯ ಈ ಸಹಾಯ ಪೂರ ಕೊಡ್ತೀನಿ ಜನಪರ ಕೆಲಸ ನಮ್ಮ ಮತ್ತೊಂದು ಆಂಡ ಈ ಲೆಕ್ಕಡು ಈತ್ ಬೊಳ್ಳುಡು ಈತಲಾಗಿಡು ಈತ ಮಲ್ಲ ಮೆಗಾ ಇವೆಂಟ್ ಮುಂದೇನು ಮರ್ತದು ಮುಂದಕ್ಕೆ ಆಯಾ ಇಲ್ಲದಾಗಲಿ ಆಯಾ ಟೈಮಡು ಒಂಜಿಗಳಿಗೆ ಕತ್ತು ಒಂಜಿ ದಿನಕ್ಕತ್ತು ಒಂಜಿ ಟೈಮಿಗತ್ತು ಇಡೀ ಅದನ್ನ ಲೈಫ್ ಒಂಜಿ ಸಹಾಯ ಮಾಡ್ಪುಣ ಒಂಜಿ 15 ಫ್ಯಾಮಿಲಿನ ಎಡಾಟ ಮಾಡ್ಪುಣ 52 ಜೋಕ್ಲಿನ ಎಡಾಟ ಮಾಡ್ಪುಣ ಅಕ್ಕಳಿಗೆ ಇಂಚಿನ ಬೋರ್ಡ ಬುರ್ಚ ಪೂರ ಗೊತ್ತಿನ ಒಂದು ಮಾಡ್ತಿದ್ದು ಮುಂದೆ ಅಕ್ಕಲ್ಲ ಒಂಜಿ ಬರ್ತದ ನಾನು ಅಕ್ಕಳು ಬೇತೆ ಏನಾಗತ್ತೆ ಬಂದ ಏನ ಬೇತ ಫೋನ್ ಆಗತ್ತೆ ಬೇತ ಅಥವಾ ಒಂದು ಫೋನ್ ರಿಕ್ವೆಸ್ಟ್ ಆಗತ್ತೆ ಅದು ಪೂರ ಬರ್ತದೆ. ಈ ನಮ್ಮ ರೀಜನ್ಗೆ ತಂದು ಈ ನಮ್ಮ ರೀಜನ್ ಸಹಾಯಕ್ಕೆ ತಂದು ಅಕ್ಕಳು ಏಪಲ ಸುಸಂಚಾರ ಅಂತ ಲ್ಯಾಕ್ ಸಂಸ್ಥೆ ನಡೆದು ಉತ್ಪೋಲಾಗಲಿ ಎಲ್ಲ ಒಂದೇ ರಿಕ್ವೆಸ್ಟ್ ಎಲ್ಲ ಒಂದೇ ಕಳಗಳಿಂದ ವಿನಂತಿ ಬಂದಾಗ ಇವರು ಈತ ಜನ ಸಹಾಯಕ್ಕೆ ತಂದಾರೆ. ಈತ ಜನ ಮುಂದೆ ಎಡ್ಡೆ ಈಗ ಡಿಸರ್ವ್ ನಾವು ನಿಮಗೆ ತಂದಾರೆ ನಿಖುಲು ಮುಂದೆ ಗೆತ್ತೊಂದು ದೇವರಿಗೆ ಉದ್ಧಾರ ಮಾಡ್ಕೊಡು ದೇವರಿಗೆ ಎಡ್ಡೆ ಮಾಡ್ಕೊಡು ಆ ಎಡ್ಡೆ ಮಾಡ್ತಿದ್ದು ಬೊಕ್ಕ ನಿಖುಲು ಎಡ್ಡೆ ಆಗ್ಬೇಕಾ ಮುಂದೆ ನನ್ನ ಬಣ್ಸಂಗ ಹೋಗು ಮುಂದೆ ಫಿರ ಕೊಡ್ತು ನಿಖಲಂಚಿನೇ ಬೇತೆ ಜನಕ್ಕೆ ಒಂದು ಯಾವ ಸಹಾಯ ಮಾಡ್ಕೊಡು ಇದು ದೇವರ ಸಂಪತ್ತು ಕೊಟ್ಟು ಸಂತೋಷ ನೆಮ್ಮದಿ ಕಾಪಾಡೋದು ಕೊಡುತ್ತೆ ಅಂತ ಹೇಳ್ತಾರೆ.
ಪ್ರವೀಣ್ ಭಾಯ್ ಶೆಟ್ರೆ, ಮಹೇಶ್ ಶೆಟ್ರೆ, ಮುಳಪಾಲ್ ಶೆಟ್ರೆ, ವೇದಿಕೆ ಉಪನ ಮಾತಾ ರೀಜನ್ನ ಪದಾಧಿಕಾರಿ ಸೇರಿನ ಅಂಧೇರಿ ಬಾಂಧ ರೀಜನ ಬಂಟ ಬಾಂಧವರು ಇನಿ ಒಂಜಿ ಅಂಧೇರಿ ಬಾಂಧ ರೀಜನಲ್ ವಿಶೇಷವಾಯಿನ ಫಂಕ್ಷನ್ ಮಾಡ್ಕೊಂಡು ದಯಪಂಡ ಮಾತ ರೀಜನಲ್ಲ ಸುರುಡು ಒಂಜಿ ಅಡಾಪ್ಷನ್ ಫಂಕ್ಷನ್ ಇತ್ತಂಡು ಈ ಒಂಜಿ ಅಂಧೇರಿ ಬಾಂಧ ರೀಜನ್ ಇನಿ ಒಂಜಿ ವಿಭಿನ್ನವಾಯಿನ ಫಂಕ್ಷನ್ ಮಾಡ್ತದ ಮಾತ ವರ್ಮ ರೀಜನಲ್ಲಿಗೆ ಮಾದರಿ ಆಗ್ತದೆ ದಯಪಂಡ ಮಾತ ರೀಜನ್ ಒಂಜಿ 25-30 ಜೋಕುಲು ಅಡಾಪ್ಷನ್ ಹೋಗ್ತಾರೆ ಮೊಗಲಂಚ ಮಾತ ಒಂಜಿ ಸ್ಕ್ರೂಟಿನಿ ಮಲ್ತು ಅಕ್ಲೊಂಜಿ ಟೀಮ್ ತಯಾರು ಮಾಡ್ತು ಮಾತ ರೀಜನಲ್ಲಿ ಹೋದ ಅಕ್ಕಲ ಏನ ಕಷ್ಟ ಸುಖ ಪಡೆದ ಅಕ್ಕಲಿಗೆ ಎಂಚ ಹೆಲ್ಪ್ ಮಾಡ್ಕೊಡು ಅವೊಂಜಿ ಸ್ಕ್ರೂಟಿನಿ ಮಲ್ತಿನ ಅಕ್ಕಲಿಗೆ ವಿಶೇಷವಾದ ಪ್ರಥಮವಾದ ಸೋಷಿಯಲ್ ವೆಲ್ಫೇರ್ ಬಂಟ ಸಂಘದ ಬರೋದ ಅಕ್ಕಲೆ ಧನ್ಯವಾದ ದಯಕ್ ಪಂಡ ನಾನೇ ನಮ್ಮ ಈ ಬಂಟರ ಸಂಘಟ ಸೋಷಿಯಲ್ ವೆಲ್ಫೇರ್ ಅಡಾಪ್ಷನ್ ಎಂಚ ಮಾಡ್ಕೊಡು ನಮ್ಮ ದುಮ್ಮದ ಕಾರ್ಯಕ್ರಮ ಪ್ರತಿ ವರ್ಷ ಒಂಜಿ 3-4 ಜೋಕುಲ ಕೊರಪು ನಡೆದು ಪೂರ ಜೋಕುಲ ಅಡಾಪ್ಷನ್ ಸಿಸ್ಟಮ್ ಒಂಜಿತ್ತೆ ಸಿಸ್ಟಮ್ ಮಲ್ಪರುಂಡು ಐಕ್ ಈ ತಿಂಗಳ ಅಧ್ಯಕ್ಷರ ಪದಾಧಿಕಾರಿ ನೋಡಿ ಮೀಟಿಂಗ್ ಮಲ್ಪಡು ಐಕ್ ಆರ್ಕೆಸ್ಟ್ರೇಟರ್ ಲೆಕ್ಕನೆ ಮಾತಾಡ್ನಲ್ಲ ರೀಜನ್ನಲ್ಲ ಇಂಚ ಸ್ಕ್ರೂಟಿನಿ ಮಲ್ತು ಆಯ್ತ ರಿಪೋರ್ಟ್ ಮಲ್ಕೊಳ್ತಂಡ ಒಂದು ನಂಗೆ ದುಮ್ ಮಲ್ಪರು ಈಸಿ ಹಾಕೊಂಡು ಅಂಚನೆ ಈ ಒಂಜಿ ರೀಜನ್ ಮಾದರಿಯಾದ ಕೆಲಸ ಮಾಡ್ತಂಡು ಇಂಚಿನ ಒಂಜಿ ಆರ್ಕೆಸ್ಟ್ರೇಟರ್ಗೆ ದುಂಬು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದ್ರೆ ದಾಯಕ್ ಬಂಡ ಆರ ಬೇತ ಫೀಲ್ಡ್ ಇಂಚಿನ ಎಡ್ಡೆ ಕೆಲಸ ಮಾಡ್ತಾನೆ ಆರೆಗೆ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಂಡು ಅವತ್ತಂದೆ ಒಂಜಿ ರೀಸೆಂಟ್ಲಿ ನಮ್ಮ ಮಾತೃಭೂಮಿದ ಒಂಜಿ ಡೈರೆಕ್ಟರ್ ಆದ ಆಯ್ಕೆ ಆದಾಗ ಮಾತೃಭೂಮಿಗೆ ಸುರುಕಾದ ಮಾತೃಭೂಮಿಗೆ ಅಪ್ಪಡಿ ಆವಡು ಲೋನ್ ಆವಡ ಪೂರ ಭಾರಿ ಸಪೋರ್ಟ್ ಮಾಡ್ತಾರೆ ಒಂಜಿ ಫೀಲ್ಡ್ ಹೋಗ್ಬೇಕ ಅಕಲ ಐಟಿ ಆಕ್ಟಿವ್ ಆದ ಕೆಲಸ ಮಾಡ್ಕೊಂಡು ಅಕಲ ಕರ್ತವ್ಯ ದಯಕ್ ಬಂಡ ಒಂದು ಪೋಸ್ಟ್ಗೆ ತಂದಿಬೇಕ ಆ ಪೋಸ್ಟಿಗೆ ಕರೆಕ್ಟ್ ಆದ ಕೆಲಸ ಮಾಡ್ತಾರೆ ಆಯ್ಕೆ ಆದ ಈ ಒಂದು ರೀಜನ್ ಹೊಸದು ಮಾದರಿ ಆದ ಅಂಧೇರಿ ಬಾಂಧ ರೀಜನಲ್ ಈ ದಿಶಾ ಫೌಂಡೇಶನ್ ನಮ್ಮ ಗುಣಪಾಲ್ ಶೆಟ್ಟಿ ಸುಜಾತ ಕೌಪನಗ ಸ್ಟಾರ್ಟ್ ಆದ್ದೇನೆ ಈ ಒಂದು ದಿಶೆಗೆ ನಯ ಭಾರಿ ಖುಷಿ ಆಗ್ತದೆ ಮಸ್ತ್ ರೀಜನಲ್ ಕಾರ್ಯಕ್ರಮ ಬೋರ್ಡ್ ಹೋಗಿಲ್ಲ ನಾನು ಇದೀತ ಒಂದು ಕಾರ್ಯಕ್ರಮ ಮಸ್ತ್ ಅರ್ಥಪೂರ್ಣ ಆದ ಬಂದರೆ ಭಾರಿ ಖುಷಿ ಆಗ್ತದೆ ಅಂಚನೆ ಒಂದು ಮಸ್ತ್ ಸಮಯ ಒಂದು ಚರ್ಚೆ ಆಗುಂಟು ನಮ್ಮ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಮಲ್ತೊಂದಿಲ್ಲ ನಮ್ಮ ಡೈರೆಕ್ಷನ್ ನಮ್ಮ ಬೋರ್ಡು ನಾವು ದುಮ್ ಪೋನ ನನಗೆ ಹೆಚ್ಚಕೊಂಡ ಸಮಾವ ಬಂದು ಅವು ಚರ್ಚೆಗೆ ಸೀಮಿತ ಆದಿತ್ತಂದ್ರೆ ಅವನಿಗೆ ಕಾರ್ಯಗಳು ಕೂಡ ಆರ್ಕೆ ಶೆಟ್ಟಿ ಪ್ರಕಾರ ಟೀಮ್ ಅವರಿಗೆ ಕಾರ್ಯಬೇಕಂತ ಅವರಲ್ಲಿ ಮಾತೆಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಈಗ ನಾವು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಸುರೂತ ಮೀಟಿಂಗ್ ಬಣ್ಸಂಗದಲ್ಲಿ ಕೂಡ ಕನಸು ಮೀಟಿಂಗ್ ಆಗಿತ್ತು ಅದು ಸುರೂತ ಮೀಟಿಂಗ್ ಮಸ್ತ್ ಈ ವಿಷಯ ಮಸ್ತ್ ಚರ್ಚೆ ಆದ ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ವಿಷಯ ನಾನು ಡೈರೆಕ್ಷನ್ ಹೋಗಿರ್ತದೆ ಬಣ್ಸಂಗ ಆಯ್ತಾ ಎಫರ್ಟ್ ಮತ್ತೊಂದು ಇರ್ತದೆ ನೀವು ಎಫರ್ಟ್ ಮಲ್ಕೊಂಡ್ ನನಗೆ ಕೆಲವು ಎಕ್ಸ್ಪೀರಿಯನ್ಸ್ ಬರ್ಕೊಂಡು ನಾನು ನಿಜ ಅವನ ಎನ್ ಸಿ ಶೆಟ್ಟಿ ಅದರ ಟೀಮ್ಗಳು ಸ್ಕೂಟಿಂಗ್ ಮಲ್ಕೊಂಡಿ ಆಯ್ತಾ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿರ್ತದೆ ಆ ಪ್ರೊಸೆಸ್ ತುಂಬ ಹೋದಾಗ ನನಗೆ ನಮ್ಮ ಕೆಲವು ನಮ್ಮ ಡೆಫಿಷಿಯನ್ಸಿ ನನಗೆ ಅಂದಾಜ ಶುರು ಆಗ ಇನ್ನು ಅವೇ ಡೈರೆಕ್ಷನ್ ನೀವು ದುಂಬೋದು ಭಾಳ ಶೋಕದ ಕೆಲಸ ಮಾಡ್ತಾರೆ ದುಂಬುಲ ಈ ಕೆಲಸ ನಾವು ತುಂಬ ಪಾಡ ಅಂಚೆಲಿ ಸೋಷಿಯಲ್ ವೆಲ್ಫೇರ್ ఒక బండి సంఘದ ಮಾತಾ ಇತರ ರೀಜನ್ದವಲ್ಲ ಕೆಲಸ ವಿಚಾರ ಅನ್ನೋದು బండి ಸಂಘದ ಮುಖ್ಯ ಉದ್ದೇಶದಿಂದ ಆ ಉದ್ದೇಶ ತುಂಬುವುದು ಬಾಂದ್ರ ಅಂಧೇರಿ ಬಾಂಧದ ರೀಜನ್ ಚೇರ್ಮನ್ ಡಾಕ್ಟರ್ ಆರ್ಕೆ ಶೆಟ್ಟಿ బండి ಸಂಘದ ಪದಾಧಿಕಾರಿಗಳು ಅಂಜಲಿ ರೀಜನ್ ಪದಾಧಿಕಾರಿಗಳೇ ಎದುರು ಕುಳಿತು ಗಣ್ಯ ವ್ಯಕ್ತಿಗಳು ಇನ್ನಿತ ಈ ಪ್ರೋಗ್ರಾಮ್ ಒಂದು ಅರ್ಥಪೂರ್ಣ ಅಂತ ಒಂದು ಪ್ರೋಗ್ರಾಮ್ ಅಂಚನೆ ಒಂದು ಎಂಕಲ್ బండి ಸಂಘದ ರೆಕಾರ್ಡ್ ಎಂಕಲ್ ಅವೇ ರೆಕಾರ್ಡ್ ಇನ್ನೊಂದಲ್ಲ ಅಡಾಪ್ಷನ್ ಮಾಡ್ಬೋದು ಒಂದು ಈ ಲಾಸ್ಟ್ ಇರ್ತಿ 1 ಕೋಟಿ 1,63 ಲ್ಯಾಕ್ ಎಂಕಲ್ ಒಂದು ಅಂತ ಅಂಚನೆ ಒಂದುಲ ಒಂದು ಇಲ್ಲ ಪೋದು ಹಾಗೆಲ್ಲ ವೆರಿಫಿಕೇಶನ್ ಮಾಡ್ತದೆ ಕರೆಕ್ಟ್ ಕ್ಯಾಂಡಿಡೇಟ್ ಕೊರಪಿನ ಒಂದು ಅಂದಾಜು ಹೊಡೆದವ್ರು ಮುಂದಾಸೆಲ್ಲ ನೇತೃತ್ವಗಳು ಹಾಗೆಲ್ಲ ಲೀಡರ್ಶಿಪ್ ನೆಕ್ಸ್ಟ್ ಟೈಮ್ ಅಂಚನೆ ಆವಡು ಪಡೆದು ಒಂದು ಎಕ್ಸಾಂಪಲ್ ಗೆದ್ದು ಹೆಂಗೆ ತುಂಬಕೊಂಡಿಲ್ಲ ಅಂಚನೆ ಇನಿ ಈತ ಸಮಾರಂಭ ಬಂಟರ ಸಂಘದ ಇತಿಹಾಸಡೆ ಒಂಜಿ ನೂತನವಾದ ಪರಿಕಲ್ಪನೆದ ವಿಶಿಷ್ಟ ಪರಿಕಲ್ಪನೆದ ಇಡೀ ಬಂಟ ಸಂಸಾರವೇ ದತ್ತನ್ನ ಇದ ಊಟ ಬಂಟ ಸಂಘ ಹೊಡಿತೀವಿ ಬಂಟಮ್ಮ ಸ್ಟೂಡೆಂಟ್ ತಂದಿದ್ದ ನಮ್ಮ ಬಂಟ ಸಂಘ ಬೇರೆ ಬೇರೆ ನಮ್ಮ ಸ್ಕೀಮ್ ಉಂಟು ಆಂಡ ಇನ್ನಿತ ದಿನೊಟ್ಟು ಆರ್ಕೆ ಶೆಟ್ನ ನಮ್ಮ ಬಂಟ ಸಂಘ ಅಧ್ಯಕ್ಷನ ಥ್ರೂ ಆರ್ಕೆ ಶೆಟ್ಟಿ 16 ಫ್ಯಾಮಿಲಿನ ಬಂಟರ ಸಂಘದ ಸಂಸಾರ ಬಂದು ಜಾಯಿನ್ ಮಲ್ಪಾಯಡು ಆ 15 ಫ್ಯಾಮಿಲಿ ಅಂಚೆನೆ 22 ಸ್ಟೂಡೆಂಟ್ ಕೊರಿಯರು ಬೊಕ್ಕ ಒಂಜಿ 12
ಬಂಡರ ಸಂಘ ಕೊರ್ಪಿನಿದ ಆಯ್ತ ಮೂಲ ಉದ್ದೇಶನು ಅವೇನು ಬಂಡರ ಸಂಘ ದೇ ಫಾರ್ಮಾತ್ ಆಯ್ತ ಮೂಲ ಉದ್ದೇಶ ಬಂದಾಗ ನಮ್ಮ ಬಂಡ ಜಾತಿಡು ಎಜುಕೇಶನ್ ಅಂತ ಏರ್ಲ ಬಂಗಡು ಉಪ್ಪರೆ ಬಲ್ಲಿ ಬಂದ ಇಂಟೆನ್ಷನ್ ಮಾತ್ರ ಶಿನಹ ಮೂಲ ಬಂದು ಫೋಟೋ ತೆಪ್ಪುನಲ್ಲ ಇಂಟ್ರೆಸ್ಟ್ ಇರಲ್ಲ ಫೋಟೋ ತೆತ್ತದ ಕವರ್ ಕೊಟ್ಟಿನ ದಾಲ ಇಂಟ್ರೆಸ್ಟ್ ಇದ್ದಿ ಖಾಲಿ ಆಯ್ತ ಮೂಲ ಉದ್ದೇಶ ಎಂಚ ಬಂದಾಗ ನಿಗಲಿ ಗೊತ್ತುಂಡು ಬಂಡರ ಸಂಘ ಇನಿಕ್ ಯಾರು ಕುಡರ ಪನಂದಿಲ್ಲ ಅನ್ವರ್ಥ ನಾವು ಆತನ ಪಡೆದು ಬಂಡರ್ ಬಂಗದಗಲಿಗೆ ಉಪ್ಪಂದಿನಗಲಿ ನುಪ್ಪುಗರ್ನ ಶಕ್ತಿಗಳ ತಾಕತ್ತು ಸಂಘ ಆತನ ಪಡೆದು ಅಭಿಮಾನ ಪಡೆದು ಬಂಡರ ಸಂಘದ ಅಧ್ಯಕ್ಷರಾಯಿನ ಅಂಚೆನೆ ಇನಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಯಿನ ಶ್ರೀ ಪದ್ಮನಾಭ ಕೈಯಡ್ರ, ಉಪಾಧ್ಯಕ್ಷರಾಯಿನ ಚಂದ್ರಾಸಣ್ಣ, ಸೆಕ್ರೆಟರಿ ಸಂಜೀವಣ್ಣ, ಟ್ರೆಜರರ್ ಪ್ರವೀಣಣ್ಣ, ಜಾಯಿಂಟ್ ಸೆಕ್ರೆಟರಿ ಮಹೇಶ್ ಅಣ್ಣ, ಸುಜಾತ, ಡಿ ಕೆ ಶೆಟ್ರೆ, ಯಶವಂತಣ್ಣ, ಪ್ರಭಾಕರಣ್ಣ, ವನಿತಕ್ಕ, ರಕ್ಷಿತ್, ಪ್ರಸಾದ್, ರಮೇಶ್ ಅಣ್ಣ, ಕರ್ಣಣ್ಣ, ರವಿ ಅಣ್ಣ, ಆರ್ ಜಿ ಶೆಟ್ರೆ, ಪ್ರಭಾಕರ್ ಶೆಟ್ರೆ, ಮೋಹನ್ ದಾಸ್ ಶೆಟ್ರೆ ಬೊಕ್ಕ ಎನ್ನ ಪ್ರೀತಿದ ಇತ್ಯದ ಅಂದೇರಿದ ಚೇರ್ಮನ್ ಆಯ್ನ ಆರ್ ಕೆ ಶೆಟ್ರೆ ವಿಷಯ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬಂದಿರು ವರ್ಲ್ಡ್ ಡೇ ರೆಕಗ್ನೈಸ್ ಆಯ್ನ ಆರ್ ಕೆ ಶೆಟ್ರು ಅಂದೇರಿ ಬಾಂಧ ರೀಜನ್ದ ಚೇರ್ಮನ್ ಆಯರು ಅಂಚೆನೆ MTNL ರವಿ ಶೆಟ್ರು ಸೆಕ್ರೆಟರಿ ಆಯರು ಅವನಿಗೆ ಈತ ಖುಷಿಯ ಒಂದಿತ್ತು ಕುಲ್ದು ದಯಾಗಿನ ಪನ್ನಗ ಎನ್ನ ಟರ್ಮ್ದ ಲಾಸ್ಟ್ ಮೀಟಿಂಗ್ ಎನ್ನ ರೀಜನ್ದ ಕಡೆ ಕೇಂಡೆ ಪಂಡ ಸಾರಿ ನಮ್ಮ ಅಂದೇರಿ ಬಾಂಧ ರೀಜನ್ದ ಕಡೆ ಕೇಂಡೆ ನಕ್ಕೊಂಚಿತ್ತು ಒಂದು ಏರ್ಬುಲ್ ಚೇರ್ಮನ್ ಅವಡು ಏರು ತಯಾರುಲ್ಲ ನೆಟ್ಟು ಅಂತ ಪನ್ನಗ ಏರ್ಲ ಮನೆಯಿಂದ ಏರ್ಲ ಒರಿಯತ್ರವರು ಎಂಕು ಬರ್ಚಿ ಮಲ್ಲ ಜವಾಬ್ದಾರಿ ಗುಣಬಲಣ್ಣ ಅವು ಎಂಗಳಿಗೆ ಸಮತ್ ಏರ್ಲ ಒಂದು ಎಡ್ಡೆ ಲೀಡರ್ ನಾಡ್ಲೆ ಒಂದು NC ಪಕ್ಕ ಭಾಸ್ಕರಣ್ಣೆ ಒಂದು ಪೂರ ಪನೊಂದಿತ್ತೇರು ಅದಾಗ ಯಾನ್ ಒಂಜಿ ಪುದ ಪ್ರಪೋಸ್ ಮಲ್ತೆ ಡಾಕ್ಟರ್ ಆರ್ ಕೆ ಶೆಟ್ರು ಆವಾನ್ ಅನ್ಕೊಂಡೆ ಅದಾಗ ಪೂರ ರೀಜನ್ ದಕ್ಕಲು ಇವನ್ ನಾಟ್ ಇವನ್ ಸಿಂಗಲ್ ಪರ್ಸನ್ ಬರ್ಚಿನ ಪಂತಿಜರು ಆವು ಆರ್ ಕೆ ಶೆಟ್ರು ಆವನ್ ಬಂತೇರು ಅವೇನ್ ಕೇಂದ್ರಿಂಗಿಂತ ಭಾರಿ ಖುಷಿ ಆವಂದುಂಡು ಆರ್ ಕೆ ಶೆಟ್ರನ್ನು ಚೇರ್ಮನ್ ಮಂತ್ರಿಕ್ ಯಾನ್ ಭಾರಿ ಧನ್ಯ ಬಂದ್ ಎನ್ನುದು ಎಂಕಿಂತ ಈತ ಖುಷಿ ಆವಂದುಂಡು ಆರ್ ಕೆ ಶೆಟ್ರು ಈ ಮಂತ್ರಿನ ಕೆಲಸ ಸ್ಟಾರ್ಟ್ ಡೇ ಅದು ಕೆನ್ನ ಪಂಡೇರು ಎಂಕ್ ಏನಂತ ಆವಂದ್ ಎನ್ನ ಫೀಲ್ಡ್ ಆಯ್ತು ಆಕೆ ಏನು ಬಕ್ಕಲ ಪ್ರೆಷರ್ ಮಾಡಿಯ ಆರ್ ಕೆ ಶೆಟ್ರೆ ಈರೆಗೆ ವರ್ಲ್ಡ್ ವೈಡ್ ತಿರುಗೊಂದು ಮೀಟಿಂಗ್ ಮಲ್ಪರ್ ಕುಡ್ಸೋದಿದ್ದೀರಿ ಯಾನ್ ಮತ್ತೆ ಮೀಟಿಂಗ್ ಬಂದಿದ್ದೀರಿ ರಿಪೋರ್ಟ್ ಕೊಡ್ಬೇಕು ಪಂಡೆ ಐದು ಪಕ್ಕ ಲಾಸ್ಟ್ ಚಂದ್ರ ಸಂಡೆ ಸಂಗ್ರಹಣ ಬಂದು ಪ್ರೆಷರ್ ಮಾಡಿರ ಐದು ಪಕ್ಕ ಅದು ಹೋಗ್ಯಾರು ಆರ್ ಕೆ ಶೆಟ್ರೆ ಪಕ್ಕ ಈರ್ನ ಗ್ರೂಪ್ ಈರ್ನ ಬ್ಯಾಚ್ ನಕ್ಲು ಈರ್ನ ಪನ್ನ ಆಫೀಸ್ ವ್ಯಾರಸ್ ನಕ್ಲಮ್ಮ ಒಟ್ಟು ಇನಿ ಮಂತಿನ ಕೆಲಸ ಒಂದ ಗ್ರೇಟ್ ಕೆಲಸ ಅವರಿಗೆ ಇತ್ತೊಂದು ಮಲ್ಪಂದಿನ ಹೊರಮರೀಜನ್ ಮಲ್ಪಂದಿನ ಅಂಚನೆ ಕೆಲಸ ಮಾಡ್ತಾರೆ ಆರ್ ಕೆ ಶೆಟ್ರೆ ನನ್ನಲ್ಲ ಇಡೀ ನಮ್ಮ ಟೀಮ್ ತಗೊಳ್ಳೋದು ಈತ ನನ್ನಲ್ಲ ಎಡ್ಡೆ ಕೆಲಸ ಮಲ್ಪಾಡು ಈರ್ನ ಕೈ ಎಡ್ಡೆ ಕೆಲಸ ಮಾಡು ಅವೇ ದಿಶಾದ ವಿಷಯ ಬಂದಾಗ ದಿಶಾ ನೆನಪಿನ ಒಂಜಿ ನಮ್ಮ ಪ್ರೋಗ್ರಾಮ್ ಚಾಲ್ ಮಾಡ್ತೀನಿ ನಮ್ಮ ಸಂತೋಷ್ ಗುರುಜಿನ ಕೈಟ್ ಯಾನಿಂದ ಏನೊಂದಿಲ್ಲ ಸ್ವಾಮಿನ ಕೈಟ್ ಮುಂದಾಯಿನ ನಮ್ಮ ಇನಾಗ್ರೇಷನ್ ಆಯ್ನ ದಿಶಾತ್ತ ಒಂದು ಇನ್ನು ಇದ್ದೇನೆ ಸ್ಟಾರ್ಟೆಡ್ ಒಂದು ಇತ್ತೆ 3 ವರ್ಷ ಆಯ್ತು ದಿಶಾ ಚಾಲಾದು 3 ವರ್ಷ ಇದು ಸಕ್ಸಸ್ ಆಡು ಐಕೆ ಸ್ವಾಮೀಜಿ ಬಗ್ಗೆ ಕಾರಣ ಕೂಡ ಅಡಾಪ್ಷನ್ 15 ಜೋಗುಲ್ಲ ಆರ್ನ ಕೈಟ್ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಇನ್ನು ಯಾವ 20 ಜೋಗುಲ್ಲ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ
ಈತು ಮಲ್ಲ ಪ್ರೋಗ್ರಾಮ್ ಮಲ್ಪರೆ ಸಹಕಾರ ಕೊಡ್ತಿನ ಮಹಾಮಲ್ಲ ದಾನಿನ ಬೆಲೆ ಈಗಲಿಗೆ ಪೂರ ಇಲ್ಲ ಹೃದಯದ ಇಂದಿನ ಸ್ವಾಗತ ಅಂಚನೆ ಎಂಕ್ ಪಂಡ್ರೆ ದಾಲ ವಿಷಯ ಇಜ್ಜಿತ್ತೆ ತೋರೆ ಬರಾಗ ದೇವನಾಗ ಮಾತೆಲ್ಲ ಒಂದು ಪೂರ ಪಾತ್ರೆದು ಮುಗಿದಿನ ಅಂಚಾದಿ ಪುನಗ ನಿಮ್ಗೆ ಮಸ್ತ್ ಖುಷಿ ಆಗುಂಡು ಎಂಕಲು 2 ಜನದ ಒಂದು ಹ್ಯಾಂಡ್ ಓವರ್ ಫಂಕ್ಷನ್ದಾಗ ಪ್ರಾಮಿಸ್ ಬಂದಿತ್ತ ಎಂಕಲ ಖಾಲಿ ಉದ್ದೇಶ ಒಂದು ಪಾಪದ ಇರಲ್ಲ ನಮ್ಮನ ಒಂದು ಬಂಟ ಕುಟುಂಬ ಹುಡುಗಿಯರು ಬಂಗೋಡಲೇರು ಆಗಲ್ಲ ಕಣ್ಣೀರು ಉರಿಸುವ ಕೆಲಸ ಮಲ್ಕೊಡುಂದು ಅಂಡ್ ನಾನು ಕನ್ನೋಟ್ಲ ಏನಿದ್ದಿತ್ತು ಜಿ ನಮ್ಮನ ಚೇರ್ಮನ್ ಈತ್ ಶೆಡ್ಯೂಲ್ ಟೈಟ್ ಶೆಡ್ಯೂಲ್ ಇತ್ತೇಳಲ್ಲ ಈತ್ ಮಲ್ಲ ಹೆಜ್ಜೆ ಎದುರು ದೀಪೇರು ಬಂದ ನಂಬುದಿನ ಹೆಜ್ಜೆ ದೇವನಾಗ ಒಂದು ಎಂಕಲು 10-15 ದಿನಟ್ಟು ರಾತ್ರ ಪಗಲ್ ಕೆಲಸ ಮಲ್ದ 6 ದಿನಟ್ಟು 2 ಗಂಟೆ ಜೇದೆರಡಲ್ಲ ಅವು ಬಾರಿ ಮಲ್ಲೆ ತೋಟು ಅಂಚ ಆತು ಬೇಲೆ ಮಲ್ದಿರು ನಿಜವಾದ ಬಂದುಲೆ ಒಂದು ನಿಗುಲು ಆರು ಮಾತ್ರ ನಿಗುಲು ಒಂದು ಬಾರಿ ಪುಣ್ಯ ಮಲ್ದಾರು ಇಂಚಿತರ ಒಂದು ಅಧ್ಯಕ್ಷರೇಕಲ್ಲಿ ತೆಗೆದು ನಿಗಲ ಸೇವೆ ಮಲ್ಪನ ಒಂದು ನಿಗಲ ಬಾರಿ ಮಲ್ಲ ಭಾಗ್ಯ ಅಂಚನೆ ಮಹಾಮಲ್ಲ ದಾನಿ ಎಂಕಲೆ ಮತ್ತ ಮಸ್ತ್ ಮಸ್ತ್ ದಾನ ಕೊಡ್ತೀರು ಎಂಕುಲು ಮಾತ ಕಡೆಗೆ ಪೋನಾಗಲ್ಲ ಎಂಕೊಂಜಿ ಬಾರಿ ಖುಷಿ ಆಯ್ತು ಬಂದಾಗ ಅರ್ಕೆ ಶೆಟ್ಟನ ಒಟ್ಟು ಹೋದಂದಲ ಹೆಂಗೆ ಗೊತ್ತುಜ್ಜಿ ಅಂಡಲ್ಲ ಎಂಕುಲು ಮಲ್ಪುನ ಕೆಲಸದ ನೇಕಾಗಲು ರೆಸ್ಪೆಕ್ಟ್ ಕೊಡ್ತಿರಂದಲ ಗೊತ್ತುಜ್ಜಿ ಅಂಡ ಬಾರಿ ಶೋಕದ ಒಂಜಿ ಎಂಗಲ್ಲಿ ವೆಲ್ಕಮ್ ಮಲ್ತಿದ್ದೀರು ಪ್ರತಿ ಒಂಜಿ ಜನದ ಹೆಂಗೆ ಅದಾಗ ಏನು ಯಾನೊಂಜಿ ಎನ್ನ ಫ್ಯಾಮಿಲಿದ ಇಲ್ಲಲೇ ಹೋಗಿಲ್ಲ ಅಂತ ಒಂದು ಅನುಭವ ಆಡು ಮಾತ ದಾನಿಲ್ಲ ಬಾರಿ ಖುಷಿ ಎಂಕಲೆ ವೆಲ್ಕಮ್ ಮಲ್ತಿದ್ದು ಬಾರಿ ನಿಗಲ್ಲ ಉಪಸ್ಥಿತಿನೇ ಕೊಂಡಾಡುವ ಅಂಡ ಒಂದು ವಿಶಿಷ್ಟ ರೀತಿಯಲ್ಲಿ ನಡೆದು ನಮ್ಮ ಆ ಪ್ರಯೋಗ ಬಂದ ಅನೇಕ ಸಹಕಾರ ಇರ್ತದೆ ಮಾತ ಮೂಲಭೂತ ಬಣ್ಸಂಗದ ಮಾತ ಆಫೀಸ್ ಬ್ಯಾನರ್ಸ್ಗೆ ಮಹಿಳಾ ವಿಭಾಗದ ಮಾತ ಕಾರ್ಯಾಧ್ಯಕ್ಷರಾಗಲಿಗೆ ಆಫೀಸ್ ಬ್ಯಾನರ್ಸ್ಗೆ ಮಾತ ಟ್ರಸ್ಟಿನಾಗಲಿಗೆ ಒಕ್ಕ ಮಾಜಿ ಅಧ್ಯಕ್ಷರನ್ನಾಗಲಿಗೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾಗಲಿಗೆ ಮಾತ ಉಪ ಸಮಿತಿದ ಕಾರ್ಯಾಧ್ಯಕ್ಷರನ್ನಾಗಲಿಗೆ ಮಾತ ಉಪ ಸಮಿತಿಯ ಸದಸ್ಯರಿಗೆ ಪೂರ ರೀಜನಲ್ ಕಮಿಟಿದ ಚೇರ್ಮನ್ ಆಗಲಿಗೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರನ್ನಾಗಲಿಗೆ ಯೂತ್ ವಿಂಗ್ನ ಸದಸ್ಯರಿಗೆ ಒಕ್ಕ ಬಿನ್ನೆರಿಗೆ ವೆಲ್ ವಿಷರ್ನಾಗಲಿಗೆ ಮಾತ ಬಂಟ ಬಂಧುಲಿಗೆ ಅಧ್ಯಕ್ಷ ಒಂಜಿ ಪುಷ್ಪಗುಚ್ಛ ಕೊಂಡ ಯಾವೊಂದು ಬಂದ್ಪಾಡು ಒಂದು ಚಪ್ಪಾಳೆ ಕೊಟ್ಟರೆ ಅದರ ವಿಶೇಷ ಉಪಸ್ಥಿತಿ ನಮ್ಮ ಬಾಂಬೆ ಬಣ್ಸಿ ಅಸೋಸಿಯೇಷನ್ದ ಅಧ್ಯಕ್ಷರೇ ಅಡ್ವೊಕೇಟ್ ಸುಭಾಷ್ ಶೆಟ್ಟಿ ಒಕ್ಕ ಮಾತ ಬಣ್ಸಗಳು ಸಕ್ರಿಯವಾದ ನಮ್ಮೊಟ್ಟು ಬಂದರು ಮಾತೆ ಪರವಾದ ಅಧ್ಯಕ್ಷರೇ ಪದ್ಮನಾಭ ಎಸ್ ಬೈಡರಿಗೆ ಈ ಪುಷ್ಪಗೌರವ ಸಂದಾಯ ಬಂದ ನಿಖಲಿಗೆ ಸಂದಿನ ಗೌರವ ಪಡೆದು ಎನ್ನದೆ ನಿಖಲು ಒಂದು ಮೂಕೆಡೆ ತಾಟಿ ಕೊಟ್ಟದನೆ ಒತ್ತು ಧನ್ಯವಾದ பொருள் கொண்ட ஏற்று பொருள் கொண்டதை யாரும் ಈ ಪ್ರೋಗ್ರಾಮ್ ಚರ್ಚೆ ನಾನು ಬಂದಿದ್ದೆ ನೆಟ್ ಅಂತ ವೇದಿಕೆ ಇಡ್ತೀನಿ ಬಣ್ಣ ಸಂಘದ ವೈಸ್ ಪ್ರೆಸಿಡೆಂಟ್ ಚಂದ್ರ ಶೆಟ್ಟಿ ಸೆಕ್ರೆಟರಿ ಸಿ ಸಂಜೀವ್ ಶೆಟ್ಟಿ ಟ್ರೆಸರರ್ ಪ್ರವೀಣ್ ಶೆಟ್ಟಿ ಜಾಯಿಂಟ್ ಸೆಕ್ರೆಟರಿ ಮಹೇಶ್ ಶೆಟ್ಟಿ ಜಾಯಿಂಟ್ ಟ್ರೆಸರರ್ ಗುಣಪಾಲ ಟೆಂಡೇರಿ ರೀಜನ್ದ ಚೇರ್ಮನ್ ಡಾಕ್ಟರ್ ಆರ್.ಕೆ. ಶೆಟ್ಟಿ ಸೋಷಿಯಲ್ ವೆಲ್ಫೇರ್ ಚೇರ್ಮನ್ ಗುರುತೂರು ಮೋಹನ್ದಾಸ್ ಶೆಟ್ಟಿ ವೆಸ್ಟರ್ನ್ ಸಭಾದ ಕೋಆರ್ಡಿನೇಟರ್ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬಿ ರೀಜನ್ದ ಲೇಡೀಸ್ ವಿಂಗ್ದ ಚೇರ್ಪರ್ಸನ್ ಮನಿತಾ ಕೊಲ್ಲೇರಿ ಅಂಚನೆ ಆಫೀಸ್ ಬೇನರ್ಸ್ ಬಾಂಬೆ ಬನ್ಸಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸುಭಾಷ್ ಶೆಟ್ಟಿ ರೋಣಾ ಕಿಚನ್ ಇಕ್ವಿಪ್ಮೆಂಟ್ ಶಂಕರನ್ ಉಳ್ಳೇರಿ ಅಂಚನೆ ಮಾತಾಡ್ಬೇಕು ಒನ್ಸಂಗ ಸಬ್ ಕಮಿಟಿ ಚೇರ್ಮನ್ ಉಳ್ಳೇರಿ ಇನ್ನಿಗೆ ಪೂರ್ವದ ಪ್ರೋಗ್ರಾಮ್ 5 ಗಂಟೆ ಮಾತಾ ಫಸ್ಟ್ ಅದು ಕುಸುಪಟ್ಟು ಮಾತಾಡಿನ ಬಂದು ಬಂದವರೆ ಬಾರಿ ಪೂರ್ವದ ಪ್ರೋಗ್ರಾಮ್ ಯಾವಾಗ ಬನ್ಸಂಗೋಡು ಶುರು ಕಾದ ಒಂದು ಸ್ಥಾಪನೆ ಗಂಟಿನ ಈ ದಿಶಾ ಒಂದು ಪ್ರೋಗ್ರಾಮ್ ಒಂದು ಅರ್ಥ ಮತ್ತು ತಯಾರು ದಿಶಾ ಒಂದು ಬಂದ ಡೈರೆಕ್ಷನ್ ಡಾಕ್ಟರ್ ಆರ್.ಕೆ. ಶೆಟ್ಟಿ ಇಶಾ ಕಂಪ್ನಿ ಚೇರ್ಮನ್ ಅಂಚನೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಒಂದು ಸಾಮಾಜಿಕ ಚಿಂತನೆ ಉತ್ಪನ್ನ ಒಂದು ಚೇರ್ಮನ್ ಸಬ್ ಕಮಿಟಿ ರೀಜನ್ ಕಮಿಟಿ ಚೇರ್ಮನ್ ತುಲೆ ಮನುಷ್ಯ ನಮ್ಮ ಪರಿವರ್ತನಾ ಬೇರೆ ಬರ್ತೀನಿ ಒಂದು ಉದಾಹರಣೆ ಸೋಷಿಯಲ್ ಲೈಫ್ ಬಹುಶಃ ಭಾರಿ ದೂರ ಆದಕ್ಕೂ ಇನಿ ಈ ರೀಜನ್ ಚೇರ್ಮನ್
ಅದು ಬನ್ಸಂಗದ ಇಂಚಿನ ಒಬ್ಜೆಕ್ಟ್ ಉಂಡ, ಬನ್ಸಂಗದ ಇಂಚಿನ ಉದ್ದೇಶ ಉಂಡ. ಸಮಾಜ ಬಾಂಧವ್ಯರು ವಿನೋದ ಪುವಾಟಿ ಲೆವೆಲ್ ನಿಂತಿರಂಗ್ರೇನು ಸಾಮಾಜಿಕವಾದ ಅಕ್ಲೇನು ಮಾತ ಆಂಗಲ್ ಮಿತ್ತುಗನೋಡು ಪಂಪಿನ ಉದ್ದೇಶನು ಆರು ಮತ್ತೊಂದು ಇನಿ ಮಾಡ್ಕೊಂಡ ಕೆಲಸ ನಮ್ಮ ಎದುರು ಕೊಂಚ ಸಾಕ್ಷಾತ್ ಅದರಲ್ಲಿ ತೋಜಿ ಬರ್ಕೊಂಡಂಗೆ ಮನಸ್ಸಿನ ಕಷ್ಟ ಸುಖ ಅಂತ ಪಂಪಿನ ಒಂದು ಮನುಷ್ಯಗೆ ಒಂದು ಶಾಶ್ವತ ಮಾತ್ರ ಟೆಂಪರರಿ ಆರೆ ಪಂಡೇರ ಆಗ ಸ್ಪೀಚ್ ಪಂಡೇರು ಮಾತೆಲ್ಲ ನಮ್ಮ ಕಷ್ಟದ ಜೀವನ ಮಾತ್ರ ಇನಿ ಬಾಯ್ದ ಈ ಸ್ಟೇಜ್ ಟೂರ್ನ ದೇವರ ನಂಗೆ ಅನುಗ್ರಹ ಕೊಡ್ತೇವೆ, ನಮ್ಮಲ್ಲಿ ಶಕ್ತಿ ಕೊಡ್ತೇವೆ. ಪಾಪದಾಗಲೇನೆ ದುಮ್ಮುಕನಕ ಆಕೆನ ಅಡಾಪ್ಟ್ ಮಾಡ್ಕ ಆಕನ ಫ್ಯಾಮಿಲಿದೊಟ್ಟಿಗೆ ನಮ್ಮ ಸ್ಪಂದಿಸಿದೆ, ಆಕನ ಕಷ್ಟ ತಗೊಂಡು ನಮ್ಮ ಭಾಗಿಯಾಗ ಕನ್ಪಿನ ಉದ್ದೇಶ ಆ ಮನಸ್ಸನ್ನುಂಟು. ಅಂಚ ಇನ್ನು ದುಂಬತ್ತಿನ ನಮ್ಮ ಬಂಟ ಸಮಾಜ, ನಮ್ಮಲ್ಲಿ ಲೆಕ್ಕಿಕೆಯ ಸಮಾಜ, ಕಷ್ಟ ನಿಂತಿನಲ್ಲಿ ಕೈಪತ್ತು ದೇರ್ಪುನ ಸಮಾಜ. ಮಾತೆಲ್ಲ ಒಟ್ಟು ಮಾತದ್ದು ಇಲ್ಲಿ ತಿರ್ಗದು ಅಕ್ಕನ ಸುಖ ಕಷ್ಟದ ಅನುಭವವನ್ನು ಪಡೆಯಲು ಅದೆರಡು ಪ್ರತ್ಯೇಕವಾಗಿ ಡಿಸ್ಕಸ್ ಮಾಡಿದರೆ ಇಲ್ಲಡೆ ಹೋದಾಗ ಕೆಲವರು ಕೈ ಇಜ್ಜಿ, ಕೆಲವರು ಕಾಲಿಜ್ಜಿ, ಕೆಲವರು ಉಣಿಯರ ಗತ್ತಿಜ್ಜಿ, ಕೆಲಸ ಇಜ್ಜಿ, ಎಜುಕೇಶನ್ ಕರ್ರೆ ಅಕ್ಕನ ತಾಕತ್ತಿಜ್ಜಿ ಬೇರೆ ಮೇಲೆ ಕಷ್ಟ ಮಾತ್ರ ನ್ಯಾಚುರಲ್ ಮಾತ್ರ ಟೆಂಪರರಿ ಮಾತ್ರ ಶಾಶ್ವತ ಕಾರ್ಯಗಳ ಬನ್ಸಂಗ ಇದನ್ನೇ ನೀವು ಅಡಾಪ್ಷನ್ ಸಿಸ್ಟಮ್ ಮಾಡ್ತದಿಲ್ಲ. ಅಡಾಪ್ಷನ್ ಪ್ರೋಗ್ರಾಮ್ ಮಾತ್ರ ಬನ್ಸಂಗದ ಒರ್ಂಬ ರೀಜನ್, ಈ ಒರ್ಂಬ ರೀಜನ್ ಬಂದ ಬನ್ಸಂಗದ ಕಣ್ಣು ನಿಂತಿನ ಬನ್ಸಂಗದ ಗಂಟೆ ಕಣ್ಣು ಮಾತ್ರ ಇನ್ನು ಬನ್ಸಂಗ ಕೂಡ ಆ ಒಂದಿನ ಕೆಲಸ ಇನ್ನು ರೀಜನ್ ಕಮಿಟಿ ಒಂದು ಮನೆಯವರಿಗೆ ಭಾರಿ ಸಂತೋಷ ಆಗ್ತದೆ. ಮಾತ ಚೇರ್ಮನ್ ಕೆಳಂಟಾಗ ಕೂಡ ತುಂಬದೊಂದು ಹೊಸ ಹೊಸ ಉದ್ದೇಶ ಕೆಲಸ ಮಾಡೋದಿಲ್ಲ. ನೆಂಟು ಬನ್ಸಂಗದ ಚರಿಸ್ಮಾ ಬನ್ಸಂಗ ಒಂದು ಮಲ್ಲ ಪುದರ್ಕನ ಸಾಧ್ಯ ಸಂತೋಷ. ಇನ್ನು 15 ಜನ ಪಾಪದಾಗ ನಾಡಬಾರ್ದು ಇನ್ನು ಅಡಾಪ್ಟ್ ಮಾಡ್ತೇವೆ. ಅಂಚೆ 22 ಜೋಕರು ಎಜುಕೇಶನ್ ಎಜುಕೇಶನ್ ಹತ್ರ ಅಕ್ಕನ ಮಾತ್ರ ಫೆಸಿಲಿಟಿ ಕೊಟ್ಟು ಅಕ್ಕನ ಎಜುಕೇಶನ್ ಬಂದಾಗ ಅದಕ್ಕೆ ಅಡಾಪ್ಟ್ ಮಾಡ್ತೇವೆ. ಈ ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಡ ಒಂದು ಫ್ಯಾಮಿಲಿ ಅಡಾಪ್ಟ್ ಮಾಡಿ ಒಂದು ಅಂದಾಜು ಮಾಡ್ಕೊಂಡೆ ಅಕ್ಕಡೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಿಡ್ಬೋದು. ಅಂಚೆ ನಾವು ಅಡಾಪ್ಟ್ ಮಾಡ್ತೀನಿ ಹೆಂಚಿನ ಅక్కడ ಮನಸ್ಸು ಹೆಂಚಿನ ಅక్కడ ಹೆಂಚಿನ ಚಿಂತನೆ ಅಂತ ಬಂದ್ಬಿಡ ತೂನಾಗ ಅಕ್ಕನ ಫಿರೋಡೆ ನಂಗೆ ಒಂದು ಫ್ಯಾಮಿಲಿ ಕಮ್ಮಿ ಇಲ್ಲ. ಒಂದು ವರ್ಷ ಅಕ್ಕನ ದಿನ ಖರ್ಚು ಎಜುಕೇಶನ್ ಮಾಡೋದು ಮೆಡಿಕಲ್ ಆಡೋದು ಮಾತ್ರ ಹೇಳ್ಕೊಂಡು ಒಂದು ಫ್ಯಾಮಿಲಿ ಒಂದು 2 ಲಕ್ಷ ರೂಪಾಯಿ ಡೆಫಿನೆಟ್ಲಿ ಖರ್ಚಿಲ್ಲ. ಯಾಕಂದ್ರೆ ದೇವರು ಮಲ್ಲ ಮನಸ್ಸು ಕೊಡ್ತೇವೆ. ಆ ಮಲ್ಲ ಮನಸ್ಸು ಕೊಟ್ಟು ಮುಂಚಿನ ಪಾಪದ ಫ್ಯಾಮಿಲಿ ತುಮಕನ ಪ್ರಯತ್ನ ಮಾಡಿನ ಆ ಅಡಾಪ್ಟ್ ಮಾಡಿನಾಗಳಿಗೆ ಎಲ್ಲ ಧನ್ಯವಾದ ಕೊಡುವುದಂದ್ರೆ ಅವು 22 ಜೋಕುಗಳನ್ನ ಅಡಾಪ್ಟ್ ಮಾಡ್ತಾರೆ. ಸಹಾಯ ಕೊಟ್ಟಿರೋ ಮಾತ್ರ ನಮ್ಮ ಸಮಾಜ ಬಾಂಧವ್ಯನೇ ಇದೇ ಸಂದರ್ಭ ಪುರವಾದಿ ಮಧ್ಯೆ ಅಂಚೆ ನಮ್ಮ ಸಮಾಜದ ಏನು ತುಂಬ ಇದ್ದಾರ ಇನ್ನಕ್ಕೆ ಇಡೀ ಉಂಟೆ ಇರುತ್ತೆ. ಪ್ರತಿ ವರ್ಷ ನಮ್ಮ ಕಂಟಿನ್ಯೂ ಮತ್ತು ಮನವನ್ನು ಆಗ ಬಾರ ಸಾಧ್ಯ ಮಾತೆಲ್ಲ ತುಂಬುತ್ತದೆ. ನಮ್ಮ ಸಮಾಜದ ಮೂಲಕ ನಮ್ಮ ಸಮಾಜದ ಕೆಲಸ ಮಾಡ್ಬೇಕಂದ್ರೆ ಮಲ್ಕೋಬೇಕಂದ್ರೆ ಸಂತೋಷ. ಇನ್ನು ಕಾರ್ಯ ಆಕೇಶ ಒಂದು ಬೀಜ ಮಾತು ಕುಡಿಯೋದು ನನಗೆ ದಿಶಾ ಪಂಪಿನ ಉದ್ದೇಶ, ದಿಶಾ ಪಂಪಿನ ಒಂದು ಸ್ಥಾಪನೆ ಮಾಡಿದ್ದು ಸಂಘಟನೆ ಸಂಘಾತ ಒಂದು ರಸ್ತೆ ಮಾಡ್ತದೆ. ರಸ್ತೆ ಸಾಧಿ ಇದೇನು ಮಾತೆಲ್ಲ ಎಂಕಲ ರೀತಿಯಿಂದ ಫಾಲೋ ಮಾಡ್ಬೋದು. ಅಡಾಪ್ಷನ್ ಉಳ್ಳ ಜೋಗುಲ್ಲ ನನ್ನ ತುಂಬ ಮಾತ ಎಂಗಳ ಒಬ್ಬ ರೀಜನಲ್ ಆಯ್ತು ಆಲೋಚನೆ ಮಾಡ್ತದೆ. ಫ್ಯಾಮಿಲಿಂದ ಅಡಾಪ್ಷನ್ ಮಾಡ್ತಾರೆ ಪ್ರಯತ್ನ ಬರೆಯನ್ನು ಬಂದಿನ ಸಜೆಷನ್ ಆಗಲೇ ಬರುವುದಿಲ್ಲ. ಬನ್ಸಂಗ ಇನ್ನು ಒಂದು ರೀಜನ್ ಮಸ್ತ್ ಕೆಲಸ ಮಾಡ್ತುಂಟು. ಎಜುಕೇಶನ್ ವಿಷಯ ಬಂದರೆ ನಮ್ಮನ್ನು ರೆವಲ್ಯೂಷನ್ ಕ್ರಾಂತಿ ಮಲ್ಲ ಕ್ರಾಂತಿ ಆಗುಂಟು. ನಮ್ಮ ಸ್ಕೂಲ್ ಉಂಟು, ಕಾಲೇಜ್ ಉಂಟು. ಎತ್ತ ಮೂಲಕ ನಮ್ಮ ಏತು ಸಹಾಯ ಕೊಡ್ಬೇಕು, ಫ್ರೀ ಎಜುಕೇಶನ್ ಕೊಡ್ಪ, ಕನ್ಸೆಷನ್ ಕೊಡ್ಪ. ವರ್ಷ ಚೇರ ಬಂದ ಸಾಧಾರಣ ಒಂದು 1 ಕೋಟಿ 2 ಕೋಟಿ ರೂಪಾಯಿ ಫ್ರೀ ಎಜುಕೇಶನ್ ಸಹಾಯ ಮಾಡ್ಬೋದು. ಸಹಾಯ ಪಂಡ ನಮ್ಮ ಸಮಾಜ ತುಂಬ ಎಜುಕೇಶನ್ ಇಚ್ಚಿನ ಮನುಷ್ಯ ದಾನ ಮಾಡ್ತಾರೆ ಸಾಧ್ಯತೆ
ఆయన జీవనంలో పరివర్తన నిత్వరుడుందంట ఆయన శ్రీమంతి ఉందంట ఎడ్యుకేషన్ పంపిన మహామంది కదా ఆడ ఒక్కడు అదే మీకు పొలమక్కడు ఈయన పని సంఘానికి ಬೇಕ ನಮ್ಮ ಸಹಾಯ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಸಂಘ ಪಡಿದಾಗನೇ ಮಸ್ತ್ ಹೆಲ್ಪ್ ಮಾಡಿ ಒಂದು ಕೋಟಿ 20 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಈ ರೀಜನ್ ಪ್ರತಿ ಒಂದು ರೀಜನ್ ಕೊಟ್ಟು ಪಾಪ ಜನರಿಗೆ ಸಹಾಯ ಮಾಡಬೇಕು ಮೋಹನ್ ದಾಸ್ ಶೆಟ್ಟಿಗಳು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇದ್ದಾಳೆ ಎಂದು ಮಹಿಳೆಯರ ಅವಳು ಪುರುಷವಲ್ಲೇ ಬಂದು ಬರಬರ ಈಗ ಪದ್ಯದ ಮಾರಿವಲ್ಲ ಸಹಕಾರ ಉಂಟು. ಧನ್ಯವಾದ. ಅಧ್ಯಕ್ಷತೆ ವಹಿಸಿನ ಗಣಸಂಘ ಮುಂಬೈ ಪ್ರೆಸಿಡೆಂಟ್ ಪದ್ಮನಾಭ ಪಯ್ಯಾಡೆ ಅವರಿಗೆ ನಾನು ಧನ್ಯವಾದ ಉಂಟಲ್ಲ. ಅಂಚನೆ ಇನ್ನಿತ ನಮ್ಮ ಮುಖ್ಯ ಅತಿಥಿಯಾದ ಬರಡುತ್ತಿನ KM ಶೆಟ್ಟರ್ ಕಾರಣಾಂತರದಿಂದ ಅದಾದ ಬರ್ರಾಯಿಜಿ ಅರೆಗ್ಲ ಯಾನು ಧನ್ಯವಾದ ಕರುಂದಲ್ಲ. ಅಂಚನೆ ಬಂಟರ್ ಸಂಘ ಮುಂಬೈದ ಪದಾಧಿಕಾರಿನಗಳು ಒಕ್ಕ ಸದಸ್ಯರನಗಳು ಅಕ್ಲೆಗ್ಲ ಯಾನು ಧನ್ಯವಾದ ಕರುಂದಲ್ಲ. ನಮ್ಮ ಈ ದಿಶಾ ಕಾರ್ಯಕ್ರಮದ ಮಪ್ಪರ ಮಸ್ತ್ ಡೋನರ್ನಗಳು ಮಸ್ತ್ ನಮ್ಮನ್ನು ನಮ್ಗೆ ಬೆರಿ ಸಹಾಯ ಕೊಡ್ತೇವೆ. ಕೆಲವು ಜನ ಬೈದರು, ಕೆಲವು ಜನ ಬೈಜರು ಅಕಲ್ನ ಏನಲ್ಲ ಪುದರ್ಪನಂದ ಮಾತಿರ್ಲ ನಮ್ಮ ಮೋಕೆದಕ್ಕಲೇ ಪಂಡದು ಅಕ್ಲಿಗೆ ಮಾತಾರಿಗಲ ಯಾನು ಧನ್ಯವಾದ ಕರುಂದಲ್ಲ. ಪ್ರಾದೇಶಿಕ ಸಮಿತಿ ಬಂಡ್ ಸಂಘದ ಪರವಾದ ಎಂಕುಲಿನಿ ಜೋಕುಲ್ನ ವಿದ್ಯಾಭ್ಯಾಸದ ದತ್ತು ಸ್ವೀಕಾರದ ಕೆಲಸ ಅಂತ ಅಂಚನೆ ಕಡು ಬಡವ ಸಂಸಾರ ಕುಟುಂಬನು ಅಕಲ ಇಲ್ಲದಡೆ ಮುಟ್ಟಬಹುದು ಅಕಲೇನು ಪೂರ ತೂದು ಏರು ನಿಜವಾದ ಬಂಗಡುಳ್ಳೇರೋ ಏರು ಆರ್ಥಿಕವಾದ ಬಂಗಡುಳ್ಳೇರೋ ನನ್ನ ಏರಿಯಾಗೆ ನಮ್ಮ ದಾದ ಒಂದು ಸಹಾಯ ಬೋಡು ಮುಂದೇನು ಪೂರ ಗುರುತಿ ಸಹಾಯ ದಾಯನ್ ಬಂಡ ಎಂಕುಲು ಕೆಲವು ಇಲ್ಲಾಗ ಪೋಯ ಆ ಇಲ್ಲಾಗ ಪೋರು ತೂನಾಗ ಅಕಲ ಪರಿಸ್ಥಿತಿನ ತೂನಾಗ ಕೆಲವು ಜನಕ್ಕೆ ನಿಜವಾದ ಮೂಜು ಕೊರ್ತು ಉನರೆ ನುಪ್ಪಿಜ್ಜಿ ಪಾಡರೆ ಕುಂಟಿಚ್ಚಿ ಉಂತರೆ ಇಲ್ಲಿಚ್ಚಿ ಅಂಚಿನ ಕುಲಿ ಇತ್ತೆಲ್ಲ ಮುಂಬೈಡು ಉಳ್ಳೇದು ನನ್ನ ಕೇಂದ್ರಿಕ್ಲೆ ಪೂರ ಆಶ್ಚರ್ಯ ಅವು ಅನ್ನೊಂದು ನಿಜವಾದ ಕಣ್ಣಾರೆ ತೂತಿನ ಕೆಲಸ ಸೊ ಅಂಚೆ ಎಂಕುಲು ಪ್ರತಿ ಊರೇನು ಇಲ್ಲ ಭಯ ಕೆಲವೊಂದು 2-3 ಫ್ಯಾಮಿಲಿ ಉಳ್ಳೇರು ಪ್ರತಿ ಎಗುಲು ಇತ್ತ ಪೋತಿನ ರೇಟು
5 ಜನ ಕ್ಯಾನ್ಸರ್ ಪೇಷಂಟ್ ಇಲ್ಲಾಡು ಬೇಲೆ ಮಲ್ಪನೊಪ್ಪಲಿದ್ದೀರು ಒರಿ ಮಗೆ ಒಪ್ಪಲು ಒಂದು ಫ್ಯಾಮಿಲಿ ಅವ್ರನ್ನ ಇನ್ಕಮ್ ಕಲ್ಲಿ 16,000 ಆಯ್ತು 4 ಜನದ ಜೀವನ ಬೋರ್ಡು ಆಯ್ತು ಒರಿ ಇಲ್ಲಾಡು ಒರಿ ಹಿರಿಯರಿಗೆ ಒಂದು ಪ್ಯಾರಾಲಿಟಿಕ್ ಅಟ್ಯಾಕ್ ಆಗ್ತದೆ ಇಂಚ ಮಸ್ತ್ ಕಡು ಬಡವರು ಬೊಂಬೆಡುಲ್ಲೇನು ಅಕಲ್ನ ಇಲ್ಲಾಗಬಹುದು ಅಕಲೇನು ಗುರುತಿಸಾದು ಅಕಲಿಗೆ ವಾವಾ ಸಹಾಯ ಬೋರ್ಡು ಏಪೇಪ ಬೋರ್ಡು ಏತೇತು ಬೋರ್ಡು ಅವೇನು ಪೂರ ಕೊರ್ಪುನ ಒಂದು ಜವಾಬ್ದಾರಿ ನೆಂಪುಲಿನ ಗೆತ್ತೊಂದು 15 ಫ್ಯಾಮಿಲಿ ನೆಂಪುಲಿನ ಅಡಾಪ್ಟ್ ಬಂದ ಎಂಕಲ್ನ ಲೆಕ್ಕ ಈ ಅಡಾಪ್ಟ್ ಬಂದಿನ ಫ್ಯಾಮಿಲಿಗೆ ಇನಿಡು ಬೊಕ್ಕ ಅಕಲಿಗೆ ವಾವೇ ಒಂದು ಸಮಸ್ಯೆ ಬರ್ತಲ್ಲ ಆ ಸಮಸ್ಯೆ ಎಂಕಲೊಂದು ಪರಿಹಾರ ಮಲ್ಪ ಆಗಲೇ ದುಡ್ಡು ದಾವಡು ಎಜುಕೇಷನ್ ದಾವಡು ಆಸ್ಪತ್ರೆದಲ್ಲ ಸಮಸ್ಯೆ ಉಪ್ಪು ಆಸ್ಪತ್ರೆದಲ್ಲ ದುಡ್ಡು ಕಟ್ಟುವ ಸಮಸ್ಯೆ ಉಪ್ಪು ಎಂಚಿನ ಎತ್ತಿಲ್ಲ ಅವೇನು ಪೂರ ಎಂಕಲು ಜವಾಬ್ದಾರಿಗೆ ಎತ್ತನೋಪದು ಈ ಬಡ ಕುಟುಂಬ ಏಪ ಮುಟ್ಟ ಅಕಲ್ನ ಕಾರ್ಡ್ ಉಂಟುದಿರೋ ಅಕಲೇಗ ಅಕಲ್ನಾನ್ ಮುಂಜಿ ಇನ್ಕಮ್ ಆಪುಜೋ ಏಪ ಅಕಲೇಗ ಒಂಜಿ ಆಧಾರ ಸ್ತಂಭ ಏಪ ಮುಟ್ಟ ಆಪುಜೋ ಅದನ್ನೇಟ ಅಕಲೇನು ಎಂಕಲು ತೂಪ ಅನ್ಪುನది ಬರೋಸುಡು ಕಾರ್ಯಕ್ರಮ ಅಂತ ಅವು ಅತ್ತಂದ ಇಂಚೆನೆ ಎಂಕಲು ರಡ್ ಸ್ಟೂಡೆಂಟನ್ನು ಐಡೆಂಟಿಫೈ ಮಾಡಿದ ಈ ಸರಿ ಐದು ಓರಿ ಮಾತ್ರ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಐ ಮೆಂಟಲ್ ಮ್ಯಾಚ್ಡ್ ಚಾಂಪಿಯನ್ ಇಂಡಿಯಾ ಬೊಕ್ಕ ಇಂಟರ್ನ್ಯಾಷನಲ್ ಲೆವೆಲ್ಡ್ ಆಗಿ ಪ್ರೈಸ್ ತೆಗೆದಿದೆ ಆ ಬಾಲ್ಯದ ಒಂದು ವರ್ಲ್ಡ್ ಲೆವೆಲ್ ಪಾಡು ನಮ್ಮ ಬಂಟೇರ್ನ ಒಂದು ಬಾಲ್ಯ ವರ್ಲ್ಡ್ ನಂಬರ್ 1 ಬರಡು ಉದ್ದೇಶಗಳು ಆ ಬಾಲ್ಯದಿಂದ ಅಡಾಪ್ಟ್ ಬಂದ ಐಕ್ಲ ಮಸ್ತ್ ಖರ್ಚು ಉಂಡಿದ್ರು ಅವೆಲ್ಲ ಐಕ್ ಬೋಡಿತ್ನ ಪೂರ ಎಂಜಿನ ಸ್ಪಾನ್ಸರ್ಶಿಪ್ ಬೋರ್ಡು ಅವೇನಿಂಕ ಮಲ್ಪಂದಿಲ್ಲ ಬೊಕ್ಕನ ಎಂಕ್ಲೆ ಬಾಲ್ಯ ತೆಗೆದಲ್ಲಿ ಆ ಬಾಲ್ಯ ಇನಿ ಅಥ್ಲೆಟಿಕ್ಸ್ ನಂಬರ್ 1 ಹೂವೇ ಅಥ್ಲೆಟಿಕ್ಸ್ ಕೊಂಡಂದ್ರೆ ಅಲ್ಪ ಪೂರ ಕೊಡ್ಲೆ ಗೋಲ್ಡ್ ಮೆಡಲ್ ವಿನ್ ಆಗ್ತದೆ ಅಂಡ್ ಅಕ್ಲೆ ಪೂರ ಸ್ವಲ್ಪ ದೇಶ ವಿದೇಶ ತಿರುಗೋಡಾಕೊಂಡು ಮಸ್ತ್ ಖರ್ಚು ಹಾಕೋದು ಅಪ್ಪ ಮಾಡ ಆ ಬಾಲೆಯನ್ನು ಅದೇ ಪೂರ ಕಡಪಡದು ದುಡ್ಡು ಇದ್ದಕ್ಕೆ ಆ ಬಾಲೆಯಲ್ಲೇ ಅಡಾಪ್ಟ್ ಮಾಡಿದೆ ಅರ್ಥ ಏರು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಉಂಡಿರೋ ಅಕ್ಲೇನು ಅಡಾಪ್ಟ್ ಮಾಡಿದ ಅಂಚೆನೆ ಏರು ಮಸ್ತ್ ಕಡು ಬಡವರು ಉಂಡಿರೋ ಅಕ್ಲೇನು ಅಡಾಪ್ಟ್ ಮಾಡಿದ ಅವು ಅತ್ತಂದ ಈ 72 ಸ್ಟೂಡೆಂಟ್ ಜೋಕ್ಲು ಏರುಂಡಿರೋ ಅದನ್ನ ಎಜುಕೇಷನ್ ಅಡಾಪ್ಟ್ ಮಾಡಿದ್ದು ಈ ಕಾರ್ಯಕ್ರಮ ಮಂಜೂರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.